Dear friends, welcome to ರೊನಾಲ್ಡ್ ಡಿಸೋಜ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರೊನಾಲ್ಡ್ ಡಿಸೋಜ. ನಾನು MA BEd ಮಾಡಿದ್ದೇನೆ. ಅದರ ಬಿಟ್ಟರೆ ಮ್ಯಾರೇಜ್ ಮತ್ತು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದ್ದೇನೆ. ಸೊ ಈ ನನ್ನ ಚಾನಲಲ್ಲಿ ಹೆಚ್ಚಾಗಿ ನಾನು ವಿವಿಧ ವಿಷಯಗಳ ಬಗ್ಗೆ ಮಾತಾಡ್ತೇನೆ. ಇವತ್ತು ನಾನು ಹೌ ವಿ ಕ್ಯಾನ್ ಇಂಪ್ರೂವ್ ಕಪಲ್ಸ್ ಕಮ್ಯುನಿಕೇಷನ್, ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಒಳಗಡೆ ಕಮ್ಯುನಿಕೇಷನ್ ಹೇಗೆ ಇಂಪ್ರೂವ್ ಮಾಡೋ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಸಂಗಡ ಹಂಚಿಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ, ನನಗೆ ಲೈಕ್ಸ್ ಕೊಡಿ. ನನ್ನ ಊರು ಕಾರವಾರ. ಸೊ ನನ್ನ ಕನ್ನಡದಲ್ಲಿ ಏನು ಏರುಪೇರಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ, ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಅಥವಾ ಯಾವುದೇ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಅದರ ಬಗ್ಗೆ ಕ್ಲಾರಿಟಿ ನಿಮಗೆ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ನೀವು ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು. ಈಗ ಮದುವೆ ಆದ ನಂತರ ದಾಂಪತ್ಯ ಜೀವನದಲ್ಲಿ ಸಂಭಾಷಣೆ ಅಥವಾ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ. ಸೊ 1 ವರ್ಷ ಅಥವಾ 2 ವರ್ಷ ಒಂದು ಸಲ ಒಂದು ಮಗು ಆಗ್ತದೆ. ಅದ ನಂತರ ಆ ಸಂಭಾಷಣೆಯಲ್ಲಿ ಸ್ವಲ್ಪ ಕಡಿಮೆ ಆಗುವುದು ಅಥವಾ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಬಿರುಕು ಕಂಡುಬರುವುದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ಕಾರಣ ಬೇರೆ ಬೇರೆ ಇರಬಹುದು. ಸೊ ಆದ್ದರಿಂದ ಈ ಕಾರಣಗಳು ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಒನ್ ಸೆಕೆಂಡ್ ಟಾಪಿಕ್, ಹೌ ಕ್ಯಾನ್ ವಿ ಇಂಪ್ರೂವ್ ಕಪಲ್ಸ್ ಕಮ್ಯುನಿಕೇಷನ್. ಮೊದಲನೇದಾಗಿ ಒಂದು ಸಲ ನಮ್ಮ ಕಮ್ಯುನಿಕೇಷನಲ್ಲಿ ಸಮಸ್ಯೆ ಉಂಟಾದಾಗ ಮೊದಲನೇದಾಗಿ ಸಲಹೆ ಅಂದರೆ ಮ್ಯೂಚುವಲ್ ಅಕ್ಸೆಪ್ಟೆನ್ಸ್. ಪರಸ್ಪರ ನಾವು ಇಬ್ಬರನ್ನು ಸ್ವೀಕರಿಸಬೇಕು. ಮ್ಯೂಚುವಲ್ ಅಕ್ಸೆಪ್ಟೆನ್ಸ್ ಪ್ರತಿಯೊಬ್ಬರು ಮ್ಯೂಚುವಲ್ ಅಕ್ಸೆಪ್ಟ್ ಮಾಡಬೇಕಂತ ಆಶಿಸ್ತಾರೆ. ಸೊ ಆದ್ದರಿಂದ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಅವರ ಸಿಚುವೇಶನ್ ಇರಲಿ, ಯಾಕಂದರೆ ನೀವು ದಾಂಪತ್ಯ ಜೀವನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಅದರಲ್ಲಿ ನೀವು ಎಕ್ಸೆಪ್ಟ್ ಮಾಡಿದರೆ ಜೀವನ ಒಳ್ಳೆಯದಾಗಿರ್ತದೆ. ಸೊ ಮ್ಯೂಚುವಲ್ ಅಕ್ಸೆಪ್ಟೆನ್ಸ್. ಎರಡನೇದಾಗಿ ಗಿವ್ ಇಮೋಷನಲ್ ಸಪೋರ್ಟ್. ಸೊ ಎಲ್ಲರಿಗೆ ಫೀಲಿಂಗ್ಸ್ ಇರ್ತದೆ, ಗಂಡ ಇರಲಿ ಹೆಂಡತಿ ಇರಲಿ, ಇಮೋಷನ್ ಇರ್ತದೆ. ಸೊ ಆ ಇಮೋಷ್ನಲ್ಲಿಗೆ ಪ್ರತಿಯೊಬ್ಬರು ಅಥವಾ ಇಬ್ಬರು ಸಪೋರ್ಟ್ ಮಾಡಬೇಕು. ಸೊ ಆದ್ದರಿಂದ ಅವರ ಪ್ರಾಬ್ಲಮ್ಸ್ ಏನಿದೆ, ಸಪೋಸ್ ಗಂಡದ ಪ್ರಾಬ್ಲಮ್ ಏನಿದೆ, ಹೆಂಡತಿಯ ಪ್ರಾಬ್ಲಮ್ ಏನಿದೆ, ನೀವು ಸ್ವಲ್ಪ ಪೇ ಅಟೆನ್ಷನ್ ಮಾಡಬೇಕು. ಆವಾಗ ಏನಾಗ್ತದೆ, ಈ ಸಮಸ್ಯೆ ನಮಗೆ ಗೊತ್ತಾದರೆ ಅದಕ್ಕೆ ನಾವು ಸ್ಪಂದಿಸಿಕೊಂಡು ಒಂದು ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಸಲು ಸಾಧ್ಯ ಆಗ್ತದೆ. ಗಿವ್ ಇಮೋಷನಲ್ ಸಪೋರ್ಟ್. ಮೂರನೇದಾಗಿ ಮ್ಯೂಚುವಲ್ ರೆಸ್ಪೆಕ್ಟ್. ಒಂದು ಸಲ ಮದುವೆ ಆದ ನಂತರ ಗಂಡ ಸುಪೀರಿಯರ್ ಅಥವಾ ಹೆಂಡತಿ ಇನ್ಫೀರಿಯರ್ ಅಂತ ಭಾವನೆ ಇರಬಹುದು. ಇಲ್ಲಾಂದರೆ ಬೋತ್ ಇಬ್ಬರು ಈಕ್ವಲ್ ಇದ್ದಾರೆ. ಸೊ ಈಕ್ವಾಲಿಟಿ ಪ್ರಿನ್ಸಿಪಲ್ ಫಾಲೋ ಮಾಡಬೇಕು. ಆವಾಗ ಲೈಫ್ ಚೆನ್ನಾಗಿರ್ತದೆ ಮತ್ತು ರೆಸ್ಪೆಕ್ಟ್ ಕೂಡ ಪರಸ್ಪರ ಕೊಡಲಿಕ್ಕೆ ಬರ್ತದೆ. ಆದ್ದರಿಂದ ಮ್ಯೂಚುವಲ್ ರೆಸ್ಪೆಕ್ಟ್. ಮುಂದೆ ಡು ನಾಟ್ ಸೇ ಬೈಗಾನ್ ಸ್ಟೋರೀಸ್. ಈಗ ಮದುವೆ ಆಗೋ ಮುಂಚೆ ಮ್ಯಾನ್ ಇರಲಿ ವುಮನ್ ಇರಲಿ ಅವ್ರದ್ದೇ ಆದ ಲೈಫ್ ಇರ್ತದೆ. ಒಂದು ಸಲ ಮದುವೆ ಆದ ನಂತರ ನೀವು ಆ ದಿನ ನಿಮ್ಮ ಹೊಸ ಜೀವನ ಅಥವಾ ಹೊಸ ಲೈಫ್ ಸ್ಟೋರಿ ಸ್ಟಾರ್ಟ್ ಮಾಡ್ತೇವೆ. ಸೊ ಕೆಲವೊಮ್ಮೆ ಏನಾಗ್ತದೆ, ಗಂಡ ಅಥವಾ ಹೆಂಡತಿ ಮದುವೆ ಆದ ನಂತರ ನಿಮ್ಮ ಪಾಸ್ಟ್ ಲೈಫ್ ಗಂಡ ಅಥವಾ ಹೆಂಡತಿ ಹತ್ರ ಶೇರ್ ಮಾಡ್ಕೊಳ್ತೇವೆ. ಕೋಪದಲ್ಲಿ ಕೆಲವೊಮ್ಮೆ ಆ ಓಲ್ಡ್ ಸ್ಟೋರಿ ಇಟ್ಕೊಂಡು ಆ ದಾಂಪತ್ಯ ಜೀವನದಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬೈಗಾನ್ ಸ್ಟೋರೀಸ್ ಏನು ನಿಮ್ಮ ಲೈಫಲ್ಲಿ ಮೊದಲು ಆಗಿದೆ ಅದನ್ನು ನೀವು ರಿಪೀಟ್ ಮಾಡದೆ ಒಂದು ಒಳ್ಳೆಯ ಜೀವನ ನಡೆಸಲು ಪ್ರಯತ್ನ ಮಾಡಬೇಕು. ಅದಕ್ಕೆ ಡು ನಾಟ್ ಸೇ ಬೈಗಾನ್ ಸ್ಟೋರೀಸ್. ಹಾಗಿದ್ದರೆ ನಿಮ್ಮ ಕಮ್ಯುನಿಕೇಷನ್ ದಾಂಪತ್ಯ ಜೀವನದಲ್ಲಿ ಇಂಪ್ರೂವ್ ಆಗ್ತದೆ. ಮುಂದೆ ಹೋದರೆ ನಾವು ಡು ನಾಟ್ ಅಕ್ಯೂಸ್ ಈಚ್ ಅದರ್. ನಾವು ಎಲ್ಲರೂ ತಪ್ಪು ಮಾಡ್ತೇವೆ. ವಿ ಮೇಕ್ ಆಲ್ ಮಿಸ್ಟೇಕ್ಸ್. ಅದರಿಂದ ಗಂಡ ಅಥವಾ ಹೆಂಡತಿ ನೀವು ಮಿಸ್ಟೇಕ್ ಮಾಡಿದ್ರೆ ನಾನು ಮಾಡಲಿಲ್ಲ, ನಾನು ಮಾಡಲಿ, ನೀವು ಮಾಡಿದರೆ ನಾನು ಮಾಡಲಿಲ್ಲ, ಹೀಗೆ ನಾವು ಅಕ್ಯೂಸ್ ಮಾಡಬಾರ್ದು. ಇಲ್ಲಾಂದರೆ ಅದನ್ನು ಬಿಟ್ಟು ನಾವು ಎಕ್ಸೆಪ್ಟ್ ಮಾಡಿ ಒಳ್ಳೆಯ ಜೀವನ ನಡೆಸಲು ಪ್ರಯತ್ನ ಮಾಡಬೇಕು. ಎನ್ಕರೇಜ್ ಈಚ್ ಅದರ್. ಸೊ ನಮಗೆ ಪ್ರೋತ್ಸಾಹ ಕೊಟ್ಟರೆ ಯಾವುದೇ ಒಂದು ಗುರಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೌಟುಂಬಿಕ ಜೀವನ, ಮದುವೆ ಜೀವನ ಕೂಡ ಒಂದು ಸೊಸೈಟಲ್ ಸರ್ವಿಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಕೂಡ ಗಂಡ ಅಥವಾ ಹೆಂಡತಿ ಪ್ರತಿಯೊಬ್ಬರಿಗೆ ಪ್ರೋತ್ಸಾಹ ಬೇಕು. ಈ ಪ್ರೋತ್ಸಾಹ ನಾವು ಕೊಟ್ಟರೆ ನಮ್ಮ ಕೌಟುಂಬಿಕ ಜೀವನ, ಮಕ್ಕಳ ಜೀವನ ಕೂಡ ಚೆನ್ನಾಗಿರ್ತದೆ. ಮೇಂಟೈನ್ ಅಟ್ರಾಕ್ಷನ್ ಟು ದ ಪಾರ್ಟ್ನರ್. ಮದುವೆ ಆಗೋ ಮುಂಚೆ ನಾವು ಅಟ್ರಾಕ್ಷನ್ ಇಡ್ತೇವೆ, ಫಿಸಿಕಲ್ ಫಿಟ್ನೆಸ್ ನಾವಿರ್ತೇವೆ. ಒಂದು ಸಲ ಮದುವೆ ಆದ ನಂತರ, ಸ್ಪೆಷಲಿ ಲೇಡೀಸ್ ಮಕ್ಕಳಾದ ನಂತರ ಅವರ ಏನು ನಾವಿರ್ತೇವೆ ಫಿಸಿಕಲ್ ಫಿಟ್ನೆಸ್ ಅಥವಾ
ಅಷ್ಟು ಕೇರ್ ಅವರು ಹೆಲ್ತ್ ಬಗ್ಗೆ ತಗೊಳ್ಳೋದಿಲ್ಲ. ಸೊ ಆದ್ದರಿಂದ ನೀವು ಅಟ್ರಾಕ್ಷನ್ ಮೇಂಟೈನ್ ಮಾಡಿದ್ರೆ ಕೂಡ ಪರಸ್ಪರರಿಗೆ ನಮಗೆ ಆಕರ್ಷಣೆ ಬರ್ತದೆ ಮತ್ತು ಲೈಫು ಕೂಡ ತುಂಬ ಮುಂದೆ ಚೆನ್ನಾಗಿ ನಡೀತದೆ. ಡು ನಾಟ್ ಟ್ರೈ ಟು ಮೇಕ್ ಅದರ್ ಬೆಟರ್ ದೆನ್, ಬಟ್ ಡೂ ಇಟ್ ಫಾರ್ ಯೂರ್ಸ್. ಬೇರೆಯವರಿಗೆ ಒಳ್ಳೆ ಮಾಡಲಿಕ್ಕೆ ಹೋಗಬೇಡ. ಯಾಕಂದರೆ ಸಪೋಸ್ ಗಂಡ ನೀನು ಹೀಗೆ ಇರಬೇಕು, ಹೀಗೆ ಹೋಗಬೇಕು, ಹೀಗೆ ಡ್ರೆಸ್ ಮಾಡಬೇಕು ಹೇಳಿಬೇಡ. ಅದನ್ನು ಬಿಟ್ಟು ನೀನು ಒಳ್ಳೆಯ ರೀತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡು. ಆವಾಗ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ, ಲೈಫ್ ಕೂಡ ಚೆನ್ನಾಗಿರ್ತದೆ. ಗಿವ್ ಪ್ರೈಮ್ ಇಂಪಾರ್ಟೆನ್ಸ್ ಟು ದ ಫ್ಯಾಮಿಲಿ. ಈಗ ಈ ಮಾಡರ್ನ್ ಟೈಮಲ್ಲಿ ನಾವು ನೋಡ್ತೇವೆ, ಗಂಡ ಕೂಡ ಕೆಲಸಕ್ಕೆ ಹೋಗ್ತಾನೆ, ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾಳೆ. ಸೊ ನೀವು ಅದು ಮಾಡಬೇಕು ಕುಟುಂಬಕ್ಕೋಸ್ಕರ. ಅದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿ ಕೂಡ ನೀವು ಟೈಮ್ ಕೊಡಬೇಕು, ಮಕ್ಕಳಿಗೆ ಕೂಡ ಟೈಮ್ ಕೊಡಬೇಕು. ಆವಾಗ ಏನಾಗ್ತದೆ, ನಮ್ಮ ಕಮ್ಯುನಿಕೇಷನ್, ನಮ್ಮ ಮಾತುಕತೆ, ನಮ್ಮ ಸಂಭಾಷಣೆ ಇಂಪ್ರೂವ್ ಆಗ್ತದೆ, ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಸಲು ಸಾಧ್ಯವಾಗ್ತದೆ. ರೆಸ್ಪೆಕ್ಟ್ ದ ರಿಲೇಟಿವ್ಸ್. ಮದುವೆ ಆದ ನಂತರ 2 ಫ್ಯಾಮಿಲೀಸ್ ಕಮ್ ಟುಗೆದರ್. 2 ಫ್ಯಾಮಿಲಿ ಒಟ್ಟಿಗೆ ಬರುತ್ತೆ. ಅದರಿಂದ ಹೆಂಡತಿಯ ರಿಲೇಟಿವ್ಸ್ ಪೇರೆಂಟ್ಸ್ ಪ್ಲಸ್ ಗಂಡನ ಪೇರೆಂಟ್ಸ್ ರಿಲೇಟಿವ್ಸ್ ನಾವು ರೆಸ್ಪೆಕ್ಟ್ ಕೊಡಬೇಕು. ಆವಾಗ ಕೂಡ ನಮ್ಮ ಜೀವನ ಹ್ಯಾವ್ ಅ ಗೋಲ್. ಜೀವನದಲ್ಲಿ ಗುರಿ ಇರಬೇಕು. ಮದುವೆ ಆದ ನಂತರ ನಾನು ಮದುವೆ ಆಗಿದ್ದೇನೆ, ಆಯಿತು, ಎಲ್ಲ ಸಾಧನೆ ಮಾಡಿದ್ದೀನಿ, ಇಲ್ಲ, ನಮಗೆ ಗುರಿ ಇರಬೇಕು. ಸೊ ಆ ಗುರಿ ಇದ್ದರೆ ಜೀವನ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೇ ಟುಗೆದರ್. ಕೆಲಸ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಫ್ಯಾಮಿಲಿ ಸಂಗಡ ಟೈಮ್ ಖರ್ಚು ಮಾಡಬೇಕು. ಅದನ್ನು ಬಿಟ್ಟರೆ ಫ್ಯಾಮಿಲಿ ಆ್ಯಸ್ ಅ ಟುಗೆದರ್ ಪ್ರಾರ್ಥನೆ ಕೂಡ ಮಾಡಬೇಕು, ಇಂಪಾರ್ಟೆಂಟ್. ಸೊ ಇಷ್ಟು ವಿಷಯ ನಾವು ಮಾಡಿದರೆ ಖಂಡಿತವಾಗಿ ಗಂಡ ಹೆಂಡತಿಯರ ಒಳಗಡೆ ಈ ಸಂಭಾಷಣೆ ಅಥವಾ ಕಮ್ಯುನಿಕೇಷನ್ ಚೆನ್ನಾಗಿರ್ತದೆ ಮತ್ತು ಫ್ಯಾಮಿಲಿ ಕೂಡ ಒಂದು ಚೆನ್ನಾಗಿ ಇರಲು ಯಾವುದೇ ಒಂದು ಸಂಶಯ ಅಥವಾ ಡೌಟ್ ಇಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಇಷ್ಟೇ ನಾನು ನಿಮ್ಮ ಸಂಗಡ ಶೇರ್ ಮಾಡಿಕೊಂಡಿದ್ದೇನೆ. ಸೊ ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ನೀವು ಕೇಳಬಹುದು. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾನು ಟಾಪಿಕ್ ಕೇಳಬೇಕಾದ್ರೆ ಆ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಅಥವಾ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.